ಯಾಕೆ ಹಲ್ಲೆ ಮಾಡಿದ್ರಿ? 2021 ಆಗ್ತದೆ ಸರ್. ಅದು ಆರ್ಮ್ಸ್ ಆ್ಯಕ್ಟ್ 2021 ಲಾಸ್ಟ್ ಇದೆ ಸರ್. ಅದರಲ್ಲಿ 399 ಫೋನ್ ಔಟ್ ಮಾಡಿದೆ ಸರ್. ನಿಮಗೆ ಯಾಕೆ ಎಕ್ಸ್ಟೆನ್ಷನ್ ಮಾಡಿದ್ರು? ರೂಲ್ಸ್ ಆಗಿದೆ ಏನು? ವಾಟ್ ಇಸ್ ದಟ್ ಡಸಂಟ್ ಮೀನ್ ಯು ಕ್ಯಾನ್ ನಾಟ್ ಬಿ ಎಕ್ಸ್ಟೆಂಡ್. ಬಂಡವಾಳ ಇದೆ ಸರ್. ಒಂದೇ ಕೇಸ್ ಅಡ್ಮಿಟ್ ಆಗಿ ಹಿಂಗೆ ನೈಟ್ ರೌಂಡಲ್ಲಿ ಚೆಕ್ ಮಾಡ್ತಿದ್ದೀರಾ? ಮಾಡಿದೆ ಎಂಥವ್ರಿಗೆಲ್ಲರಿಗೆ ನೈಟ್ ರೌಂಡಲ್ಲಿ ಚೆಕ್ ಮಾಡಬೇಕು. ಚೆಕ್ ಮಾಡ್ತಾರೆ ಸಾಯಂಕಾಲ. ಇವನು ಯಾರು? ಆಲ್ ದಿಸ್ ಕೇಸಸ್ ನಾನು ಟ್ರಯಲ್ ಮಾಡಿದೆ. ಒಂದು ನನ್ನ ಪಿ ಡಿ ಜ್ಯೂಸ್ ಅಂತ ಕರ್ಕೊಂಡು ಒಟ್ಟಿಗೆಲ್ಲ ಕೇಸು ಟ್ರಯಲ್ ಆಗಿಬಿಟ್ಟು ಶಿಕ್ಷೆ ಆದರೆ ಎಲ್ಲ ದಾರಿ ಮೇಲೆ ಬರ್ತಾರೆ. ರವಿ इसके ऊपर ठीक है ಒಟ್ಟಿಗೆ ಮೂರು ಮಾಡೋಕ್ಕೆ ಯಾವಾಗ ಇದು ಲಾಕ್ ಮಾಡ ಟೋಟಲ್ ಕೇಸ್ ಒಂದು ಕೇಸ್ ಏನಾಯಿತು? ರಿಕ್ವೆಷನ್ ಮಾಡೋಕ್ಕೆ ಸರ್ ಮಾನಿಟರ್ ಮಾಡ್ತಾ ಇದ್ದೀರಾ? ವಾರೆಂಟೆಲ್ಲ ಹಾಜರಾಗ್ತದೆ. ಜಯೇಶ್ ಅಂತ ಹೇಳಿ ಸರ್, ಅವ್ರ ಮೇಲೆ 3 ಕೇಸ್ ಇದೆ. 2010 ಅಂತೂ ಪ್ರಶಾಂತ್ ಅಂತ ಈಗ 2015 ಈಗ ಪ್ರೆಸೆಂಟ್ ಫೋನ್ ಸಂಪರ್ಕ ಬಂದಾರೆ ಅಂತ 16 ಕೇಸಸ್ ಇದೆ ಸರ್. 16 ಕೇಸಸ್ ಒಂದು ಮರ್ಡರ್ ಕೇಸ್ ಇದೆ ಸರ್. ಓದಿ ಬಟ್ ಇವಾಗ ಕೇಸ್ ಬಿಟ್ಟು 16 ಕೇಸಸ್ ಹೆಂಗೆ ಮಾಡಿದ್ರಿ? 6 ವರ್ಷ ಆಯಿತು ಕೇಸ್ 6 ವರ್ಷ ಆಯಿತು. ಮೊದಲೇ ಮಾಡಿದ್ರನಪ್ಪ? ಅದೇನು ಏನು ಮಾಡ್ತಾರೆ ಅವನು? ಹೌಸ್ ಕೀಪಿಂಗ್. ಯಾರು? ಹಾಂ ಶೈಲೇಶ್. ಏನು ಮಾಡ್ತೀರಪ್ಪ? ಎಷ್ಟು ಕೇಸ್ ಇದೆ ನಿಮ್ಮೆಲ್ಲ? ಯಾವ ಕೇಸ್? 2015. ಏನು ಕೇಸ್? ಮರ್ಡರ್ ಕೇಸ್. ಯಾರು ಮರ್ಡರ್ ಮಾಡಿದ್ದೀವಿ? ಹಾಂ ಮಾಲೆ ಮಾಲೆ ಕೇಸ್. ಯಾಕೆ? ಫೈನಾನ್ಸ್. ನೀವು ಫೈನಾನ್ಸ್ ಕೊಟ್ಟಿದ್ರೆ ಅವನು ಫೈನಾನ್ಸ್ ಮಾಡಿದ್ರು. ಎಷ್ಟು ಜನ ಸೇರಿ ಮರ್ಡರ್ ಮಾಡಿ? 5. ಹಾಂ 5 ಜನ. ಅವರು ಎಲ್ಲಿದ್ದಾರೆ? 4 ಜನ. ಕೇಸು ಏನಾಯ್ತು? ಹಾಂ ಫೋನ್ ಕೇಸ್ ಅಂತ 7 ವರ್ಷ ಮಾತಾಡೋದು. ಆ ಕೇಸ್ ಏನಾಯ್ತು? ಅದು ಇನ್ನೂ ಟ್ರಯಲ್ ಇನ್ನೂ ಸ್ಟಾರ್ಟ್ ಆಗಿದೆ. ಯಾಕೆ ಆಗಿಲ್ಲ?